ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಗೋದಾಮು ಗಲಾಟೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿ ಗೋದಾಮು ಆಗಬಾರದು ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕೆಲವು ಪ್ರಭಾವಿಗಳಲ್ಲಿ ಗೋದಾಮು ಮಾಡಿಯೇ ಸಿದ್ಧ ಅನ್ನುವಂಥ ಹಠಕ್ಕೆ ಬಿದ್ದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಇದರ ಪ್ರಮುಖವಾದಂತಹ ಕೇಂದ್ರ ಬಿಂದು ಬೋಜಮ್ಮ ಯಾರು ಅಲ್ಲಿ ಗೋಡೌನ್ ಅನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಅವರನ್ನು ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆ. ಆದರೆ ಅವರು ಕೊನೆಯ ಗಳಿಗೆಯಲ್ಲಿ ನಮ್ಮ ಕರೆಯನ್ನು ಸ್ವೀಕಾರ ಮಾಡಲಿಲ್ಲ ಮತ್ತು ಕಾರ್ಯಕ್ರಮಕ್ಕೂ ಆಗಮಿಸಲಿಲ್ಲ. ಫೋನಿಗೆ ಸಿಗ್ತಾರೆ ಅಂತ ಫೋನ್ ಮಾಡಿದರೆ ಫೋನನ್ನು ಕೂಡ ಅವರು ತೆಗಿತಾ ಇಲ್ಲ. ಒಟ್ಟಿನಲ್ಲಿ ನಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ, ಅವರಲ್ಲಿ ಕೇಳಬೇಕು, ಅವರಿಂದ ಉತ್ತರವನ್ನು ಪಡಿಬೇಕು. ಯಾಕಂದರೆ ಅವರು ಕೂಡ ಅವರ ಕಡೆಯಿಂದ ಒಂದು ಉತ್ತರವನ್ನು ಕೊಡೋದಕ್ಕೆ ಅವರಿಗೂ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರವಾಗಿ ಅವರಿಗೆ ಕರೆಯನ್ನು ಮಾಡ್ತಾ ಇದ್ದೇವೆ. ಅವರು ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಎಸ್, ನಾನು ಶಿವರಾಮ್ ಅವರಲ್ಲಿ ಕೇಳಬೇಕು. ಬಹಳ ಪ್ರಮುಖವಾಗಿ ನಾನು ಫೈರ್ ಆಫೀಸರ್ನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆಗ ಹೇಗೆ ಅವರು ಒಂದು ಅಲ್ಲಿರುವಂಥ ಒಂದು ವಾಸ್ತವ ಸ್ಥಿತಿಗತಿ ಏನಿದೆ ಮತ್ತು ಮ್ಯಾಪಲ್ಲಿ ಏನಿದೆ ಅನ್ನೋದನ್ನು ನಾವು ಮಾತನಾಡ್ತಾ ಇದ್ವಿ. ತಮಗೆ ಏನು ಅನ್ನಿಸ್ತಾ ಇದೆ? ಈ ರೀತಿಯ ಭ್ರಷ್ಟಾಚಾರಗಳು ಬೇರೆ ಏನಾದರೂ ನಡೆದಂಥದ್ದು ತಮ್ಮ ಗಮನದಲ್ಲಿ ಇದೆಯಾ? ಇದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಈಗ ನಾವು ಫೈರ್ನವರಿಗೆ ಮಾಹಿತಿ ಹಕ್ಕಲ್ಲಿ ಕೇಳಿದ್ದೇವೆ. ಈ ನೀವು ಸದ್ರಿ ವಿಚಾರವನ್ನು ಒಂದು ಒಪಿನಿಯನ್ ಕೊಡಬೇಕಾದ್ರೆ ನಿಮಗೆ ಯಾರು ತಿಳಿಸಬೇಕು, ಯಾರು ನಿಮ್ಮನ್ನು ಇಲ್ಲಿ ಕಳಿಸಿರುವಂಥದ್ದು ಅಂತ ಕೇಳಿದಾಗ ನಮಗೆ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಒಪಿನಿಯನ್ ಕೇಳ್ತಾರೆ. ಅವ್ರು ಕೇಳಿದರೆ ಮಾತ್ರ ನಾವು ಈ ಗ್ಯಾಸ್ ಗೋಡನ್ಗೆ ಸಂಬಂಧಪಟ್ಟಂಥ ಒಪಿನಿಯನನ್ನು ನಾವು ಕೊಡುವಂಥದ್ದು ಅಂತ ಹೇಳಿದರು. ನಾನು DC ಆಫೀಸ್ಗೆ ಹೋಗಿ ದಂಡನ ಶಾಖೆಯಲ್ಲಿ ಮೆಜಿಸ್ಟ್ರೇಟ್ ಸೆಕ್ಷನ್ಗೆ ಬರುವಂಥದ್ದು ಎಕ್ಸ್ಪ್ಲೋಸಿವ್ HPCLಗೆ ಸಂಬಂಧಪಟ್ಟದೆಲ್ಲ ಮೆಜಿಸ್ಟ್ರೇಟ್ ಸೆಕ್ಷನ್ಗೆ ಬರ್ತದೆ. ಅಲ್ಲಿ ಹೋಗಿ ವಿಚಾರಿಸಿದಾಗ ಅಲ್ಲಿ ಅರ್ಜಿನೇ ಇರಲಿಲ್ಲ ಇವರದ್ದು. ಬೋಜಮ್ಮ ಅವರದ್ದು ಅರ್ಜಿ ದಂಡನ ಶಾಖೆಗೆ ಹೋಗಿರಲಿಲ್ಲ ಈ ಒಂದು NOC ಪಡೆಯುವಾಗ, ಫೈರ್ NOC ಪಡೆಯುವಾಗ. ಹಾಗಾದ್ರೆ ಆ ದಂಡನ ಶಾಖೆಯ ಒಳಗಿಂದ ಅರ್ಜಿಯನ್ನು ಕೊಟ್ಟವರು ಯಾರು? ದಂಡನ ಶಾಖೆಗೆ ಅಂದರೆ ಅವರು FS ಡಿಪಾರ್ಟ್ಮೆಂಟ್ 6 ಶಾಖೆ ಮೂಲಕ ಅವರಿಗೆ ಸಂಬಂಧನೇ ಇಲ್ಲ. ಈ ಗ್ಯಾಸ್ ಗೋಡಾನ್ ಬಿಲ್ಡಿಂಗ್ ಮತ್ತೆ ಲೈಸೆನ್ಸ್ ಅವರಿಗೆ ಸಂಬಂಧ ಇಲ್ಲ. ಅವರಿಗೆ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೇನೆ, ಇದು ನಮಗೆ ಸಂಬಂಧಕ್ಕೆ ಬರುವುದಿಲ್ಲ, ನೀವು ಬೇರೆ ಅವ್ರನ್ನ ಕೇಳಿ ಅಂತ ಮಾಹಿತಿ ಹಕ್ಕಲ್ಲಿ ನಮಗೆ ಆನ್ಸರ್ ಮಾಡಿದ್ದಾರೆ. ಯಾವಾಗ ನಾವು ಮಾಹಿತಿ ಹಕ್ಕನ್ನ ನಾವು ಅವ್ರ ಹತ್ರ ಅರ್ಜಿ ಹಾಕ್ತೀವಿ, ಆ ಸಂದರ್ಭದಲ್ಲಿ ಅವರು ಆ ಫೈಲ್ ಅನ್ನ ದಂಡನ ಶಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರೇಜು ಸರ್ನ್ನ ನಾವು ಹೋಗಿ ಮಾತಾಡಿದಾಗ ಅವ್ರು ಹೇಳಿದ್ರು, ನನಗೆ ಇದ್ರ ಬಗ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆ ನೀವು ತಗೊಂಡು ಬಂದು ಕೊಡಿ, ನಾನು ಇಮಿಡಿಯೇಟ್ ಇದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದರು. ಆನಂತರ ನಾವು ಮಾಹಿತಿ ಹಕ್ಕಲ್ಲಿ ಯಾರಿಗೆ ಫೈರ್ನವರದ್ದು ಮತ್ತೆ ಪಟ್ಟಣ ಪಂಚಾಯತಿದು ಮತ್ತೆ DC ಆಫೀಸಲ್ಲಿ ಎಲ್ಲ ಮಾಹಿತಿ ಹಕ್ಕಲ್ಲಿ ಕಲೆಕ್ಟ್ ಮಾಡುವಾಗ 1.5 ತಿಂಗಳು ಹೋಯ್ತು. 1.5 ತಿಂಗಳಲ್ಲಿ ಮಾಹಿತಿ ಹಕ್ಕನ್ನೆಲ್ಲ ಪಡೆದು ನಾವು DC ಆಫೀಸಿಗೆ ಹೋದಾಗ DC ಅವರು ಹೇಳಿದ್ರು ನಾವು ಸ್ಥಳ ತನಿಖೆಯನ್ನು ಮಾಡ್ತೇವೆ ಅಂತ ಹೇಳಿ. ಸ್ಥಳ ತನಿಖೆಗೆ ಅವರು ಬಂದರು. ಸ್ಥಳ ತನಿಖೆಗೆ ಬಂದಾಗ ಅಲ್ಲಿ ಮಳೆ ಬರ್ತಾ ಇತ್ತು. ಅವರು ನೀರಿನಲ್ಲೇ ಬಂದು ಗಾಡಿಯಲ್ಲಿ ಬಂದರು. ಅವರ ಗಾಡಿಯನ್ನು ಮತ್ತೆ ರಿವರ್ಸ್ ತೆಗಿಲಿಕ್ಕೆ ಆಗಲಿಲ್ಲ ಒಳಗೆ ಬಂದು. ಅಂತ ಅವರ ಒಂದು ಕಾರೇ ಅಲ್ಲಿ ಟರ್ನ್ ಆಗದ ಒಂದು ಪರಿಸ್ಥಿತಿ ನೋಡಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ವಾಗ್ದೇವಿ ಅಮ್ಮ ಅವರು ಕೂಡ 70 ವರ್ಷದ ಮುದುಕಿ, ಅವ್ರು ಬಂದು ಹೇಳಿದ್ರು, ನನಗೆ ಒಂದು ಗಂಡಸರ ಯಾರದ್ದು ಸಪೋರ್ಟ್ ಇಲ್ಲ, ನನ್ನ ಒಂದು ಕೊಟ್ಟಿಗೆಗೆ ತಾಗಿ ಗ್ಯಾಸ್ ಗೋಡನ್ ಆಗ್ತಿದೆ, ಏನಾದರೂ ಅನಾಹುತ ಆದರೆ ನಮ್ಮನ್ನು ಕೇಳುವರಿಲ್ಲ ಅಂತ ಹೇಳಿ ಅವರು ಹೇಳಿದಾಗ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲೇ ಪಟ್ಟಣ ಪಂಚಾಯತ್ COಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಇಲ್ಲಿ 100 ರೂಪಾಯಿ ಚಾಪ ಕಾಗದದಲ್ಲಿ ಇಲ್ಲಿ ಬರೆಸ್ಕೊಳ್ಬೇಕಾಗತ್ತೆ. ಇವರು ತಗೊಂಡಿರೋದು ಸಾಧಾರಣ ಗೋಡನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ ಬಿಟ್ವೀನ್ ಇವರು ಫೈರ್ NOC ಅನ್ನ ಪಡೆದಿದ್ದಾರೆ. ಸ್ಥಳೀಯ ಆಡಳಿತದ ಒಂದು ಲೈಸೆನ್ಸ್ ಪಡೆಯದೇನೆ ಈ ತರ ಯಾವ ಇಲಾಖೆಗಳು ಅಲ್ಲಿ ಎಂಟ್ರಿ ಆಗ್ಲಿಕ್ಕಿಲ್ಲ. ಆವಾಗ ಏನಾಯ್ತು, ಸ್ಥಳೀಯ ಆಡಳಿತ ಲೈಸೆನ್ಸ್ ಕೊಡದಂತ ವಿಷಯಕ್ಕೆ ಫೈರ್ನವರು NOC ಕೊಟ್ಟಿದ್ರು. ಆ NOC ಹೇಗೆ ಕೊಟ್ಟರು ಏನು ಕೊಟ್ಟರು ಅಂತ ನಾವು ಮಾಹಿತಿ ಕಲ್ಪಡಿದಾಗ ಅದಕ್ಕೆ ಒಂದು ಜಿಲ್ಲಾಧಿಕಾರಿಗಳ ಪತ್ರ ಹೋಗಿತ್ತು. ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಏನಂದ್ರೆ, ಮೇಲ್ನೋಟಕ್ಕೆ ಇವರು ಸ್ಥಳೀಯ ಆಡಳಿತ ಲೈಸೆನ್ಸ್ ಕೊಂಡಿರೋದು ಎಲ್ಲ ಗೊತ್ತಾಗಿದೆ, ಇವರಿಗೆ ನೀವು ಕೊಡಬಹುದು ಹಾಗೆ ಅಂತೇಳಿ ಒಂದು DC ಲೆಟರ್ ಅಂತ ಇದು ಓದುವಾಗಲೇ ಗೊತ್ತಾಗುದಿಲ್ಲ. ನನಗೆ ಡೌಟ್ಸ್ ಒಂದು ದಂಡನ ಶಾಖೆಯಲ್ಲಿ ಹೋಗಿ ಈ ಲೆಟರ್ನ ಚೆಕ್ ಮಾಡಿದೆ. ಅವರು ಹೇಳಿದ್ರು ಇದು ನನಗೆ ಸಂಬಂಧನೇ ಇಲ್ಲ, ಇದು FS ಡಿಪಾರ್ಟ್ಮೆಂಟ್ ಇಂದ ಮೂವ್ ಆಗಿದೆ, ಈ ಲೆಟರ್ ನಮಗೆ ಸಂಬಂಧನೇ ಇಲ್ಲ, ನಾವು ಯಾರ ಹತ್ರನೂ NOC ಕೇಳಿಲ್ಲ. ಫೈರ್ನವ್ರು ಹೇಳ್ತಾರೆ DC ಅವ್ರು ನಮಗೆ ಲೆಟರ್ ಕಳಿಸಿದ್ದಾರೆ, ನಾವು ದಂಡನ ಶಾಖೆಗೆ ನಾವು ಅಭಿಪ್ರಾಯ ಪತ್ರ ಕೊಡ್ತೀವಿ ಅಂತ. ದಂಡನ ಶಾಖೆಗೆ ಹೋಗಿ ಕೇಳ್ತೀನಿ, ಅಲ್ಲಿ ನಾವು ಅವ್ರ ಅರ್ಜಿನೇ ಇಲ್ಲ, ಅವ್ರ ಫೈಲೇ ನಮ್ಗೆ ಬಂದಿಲ್ಲ, ನಾವು ಅವರಿಗೆ ಮಾಡಿಲ್ಲ ಅಂತೇಳಿ. ನಾವು ನೇರವಾಗಿ DC ಹತ್ರ ಹೋಗಿ ಈ ಲೆಟರ್ನ ಅವರಿಗೆ ತೋರಿಸ್ತು. ಸರ್, ನಿಮ್ಮ ಪತ್ರ ಫೈರಿಗೆ ಹೋಗಿದೆ ಅಲ್ಲ, ನನ್ನಿಂದ ಇದಕ್ಕೆ ಯಾವುದು ಇದ್ರ ಬಗ್ಗೆ ಏನೋ ನನಗೆ ಅರ್ಜಿ ಬಂದಿಲ್ಲ ಇಲ್ಲ ಅಂತ ಹೇಳಿದ್ರಲ್ಲ, ಈ ಲೆಟರ್ ಹೋಗಿದೆಯಲ್ಲ ಅಂತೇಳಿ. ಇಮ್ಮಿಡಿಯೇಟ್ ಅವರಿಗೆ ಶಾಕ್ ಆಯಿತು. ಇಟ್ಸ್ ಓಕೆ, ನೀವು 1 ವಾರದೊಳಗೆ ನಾನು ಇದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು. ಸೊ ಕ್ರಮ ಅಂದ್ರೆ ಅವರು ಸೈಟ್ ಇನ್ಸ್ಪೆಕ್ಷನ್ಗೆ ADC ನಗರಾಭಿವೃದ್ಧಿ ಕೋಶ ಪ್ರಸನ್ನ ಸರ್ PD ಅನ್ನ ಕಳಿಸಿದ್ರು. PD ಕಾರ್ ಬಂದಲಾಗ್ಲೂ ಅವ್ರ ಅಂಬಾಸಿಡರ್ ಕಾರ್ ಹೂತೋಗಿತ್ತು. ಮತ್ತೆ ಎಷ್ಟು ಅವನು ಹೇಳ್ತಾ ಇದ್ದಾನೆ 4 ಮೀಟರ್ ರೋಡ್ ಇದೆ ಇಲ್ಲ, ಅಲ್ಲಿ ಅವಳ ಒಂದು ಇನ್ನೊಂದು ರೆಕಾರ್ಡ್ ಇದೆ. ಪಕ್ಕದ ಭಟ್ರು ಒಬ್ರು ನರಸಿಂಹಳ್ಳ ಅಂತ ಅವರಿಗೆ ಅವರ ಖಾಸಗಿ ಇದಕ್ಕಾಗಿ ಈಗ 10 ಫೀಟ್ ಇರುವಂತದ್ದು ಗಿರಿಜಾ ಪೂಜಾರ್ತಿ ವೆಂಡರ್ನ ಜಾಗದಲ್ಲಿ ಮಾತ್ರ. ಅದರಿಂದ ಈಚೆಗೆ ಇನ್ನು ರಮೇಶ್ ಮಂಡನ್ ಜಾಗ ಇದೆ, ಎಸ್ ಮರ್ಕಾಲ್ ಜಾಗ ಇದೆ, ಬುಡ್ಡು ನಾಯರ್ತಿ ಅವರ ಜಾಗ ಇದೆ. ಆ ಜಾಗದಲ್ಲೆಲ್ಲ ಏನಂತ ಹೇಳಿದ್ರೆ ಭಟ್ರು ನರಸಿಂಹಳ್ಳ ಎನ್ನುವರು ಒಂದು 10 ರೂಪಾಯಿ ಸ್ಟಾಂಪ್ ಪೇಪರ್ ನಲ್ಲಿ
ಆವಾಗಲೇ ಗಿರಿಜಾ ಮರಕಾಲ್ತಿಗೆ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ಏನಂದ್ರೆ ಸುಮಾರು 10 ಫೀಟ್ಗಳು ಅಂತ, ಸುಮಾರು 10 ಫೀಟ್ಗಳು ಅಂದ್ರೆ ಅದು ಈ ರಸ್ತೆ ನಾವು ನೋಡ್ತಾ ಇರುವಂತದ್ದು ಇದು ಗಿರಿಜಾ ಪೂಜಾರ್ತಿ ಇದರಲ್ಲ, ಆ ಗೇಟ್ ಇಂದ ಈ ಕಡೆ ಇರುವುದು ಓಕೆ, ಅದು ಗಿರಿಜಾ ಪೂಜಾರ್ತಿ ಜಾಗ. ಅದು ಅಲ್ಲಿ ಕೇವಲ 10 ಫೀಟ್ ಮಾತ್ರ ಅವರಿಗೆ, ಆ ಗೇಟ್ ಇರುವುದು ಕೂಡ 10 ಫೀಟ್. ಓಕೆ, ಆ 10 ಫೀಟ್ ನಲ್ಲಿ ಫೈರ್ ಇಂಜಿನ್ ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಆ ಈಚೆ ರಸ್ತೆ ಇರುವುದು, ಅದ್ರ ಪಕ್ಕದಲ್ಲಿ ಇರುವುದು ರಮೇಶ್ ಮೆಂಡನ್ ಜಾಗ, ಓಪನ್ ಜಾಗ. ಅವ್ರು ಇನ್ನೂ ಅಲ್ಲಿ ಲೈಸೆನ್ಸಿಗೆ ಮನೆ ಕಟ್ಟಡ ಕಟ್ಟಲಿಕ್ಕೆ ಪಟ್ಟಣ ಪಂಚಾಯತ್ ಲೈಸೆನ್ಸ್ ಹಾಕಿದ್ದಾರೆ. ಲೈಸೆನ್ಸ್ ಸಿಕ್ಕಿದ ತಕ್ಷಣ ಅಲ್ಲಿ ಒಂದು ಮನೆ ಆಗ್ತದೆ, ಓಕೆ, ರಮೇಶ್ ಮೆಂಡನ್ ಅಂತ. ಅಲ್ಲಿ ಪಕ್ಕದಲ್ಲಿ ಈಚೆ ಇರುವುದು ಎಸ್ ಮರ್ಕಲ್, ಇನ್ನು ಈಚೆಗೆ ಅಲ್ಲಿ ಎಲ್ಲ ಸೈಟ್ ತಗೊಂಡು ಮನೆ ಮಾಡಬೇಕು ಅಂತ ಆಲೋಚನೆ ಎಲ್ಲವೂ ಹೌಸ್ ಸೈಡ್ಸ್, ರೆಸಿಡೆನ್ಷಿಯಲ್ ಏರಿಯಾ. ಓಕೆ, ಗ್ಯಾಸ್ ರೂಲ್ಸ್ ಅಲ್ಲೇ ಕೊಟ್ಟಿದ್ದಾರೆ, ಅವೇ ಫ್ರಮ್ ದಿ ರೆಸಿಡೆನ್ಸ್ ಏರಿಯಾ, ಔಟ್ ಆಫ್ ದಿ ರೆಸಿಡೆನ್ಸ್ ಏರಿಯಾ. ಯಾಕಂದ್ರೆ ಆ 100 ಮೀಟರ್ ರೇಡಿಯಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಇರತಕ್ಕಂಥ ಏನೆಲ್ಲ ಸ್ಟ್ರಕ್ಚರ್ಸು, ಬಿಲ್ಡಿಂಗ್ಸು ಅವನ್ನೆಲ್ಲ ಅವ್ರು ತೋರಿಸ್ಬೇಕು. ಯಾಕಂದ್ರೆ ಮುಂದೆ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆಲ್ಲ ಪರಿಹಾರ ಕ್ರಮಗಳನ್ನ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಮೊದಲೇ ಪ್ಲಾನ್ ಮಾಡಿರ್ಬೇಕು. ಇದು ಕಾರ್ಕಳ ಮುಖ್ಯ ರಸ್ತೆಯಿಂದ ಈ ಕಡೆ ಬರುವಂತ ರೋಡ್ ನಾವು ಗಮನಿಸ್ತಾ ಇರುವಂತ. ಹೌದೌದು. ಈ ರೋಡ್ ಎಷ್ಟು ಮೀಟರ್ ಇದೆ ಶಿವರಾಮ? ಅದು ಒಂದು 10 ಫೀಟ್ ರೋಡಲ್ಲಿ 10 ಫೀಟ್ ರೈಟ್ ಮಾತ್ರ. ಜಾಗ ತುಂಬಾ ಇದೆ, ಸೈಡ್ಗೆ ಮತ್ತು ಗದ್ದೆನೂ ಇದೆ. ಫೈರ್ ಆಫೀಸ್ ನವರು ಏನ್ ಮಾಡಿದ್ದಾರೆ, ಶ್ರೀಮತಿ ಭೋಜಮ್ಮನವರೇ ಕೊಟ್ಟಿದ್ದಾರೆ ನನಗೆ 10 ಫೀಟ್ ರೈಟ್ ರೋಡ್ ಮಾತ್ರ ಅಂತ. ಆದ್ರೆ ಫೈರ್ ಆಫೀಸರ್ ಏನ್ ಮಾಡಿದಾನೆ, ಬೆಳಿಗ್ಗೆ 8 ಗಂಟೆ ಬಂದು ಜೀಪಲ್ಲಿ ರಸ್ತೆಯಲ್ಲಿ ಇಳಿದು ಒಳಗೆ ಹೋಗದೆ ಖಾಲಿ ಚರಂಡಿಯಲ್ಲಿ ಕಲ್ಲು, ತುಂಬಾ ಜನ ಡೆವಲಪ್ಮೆಂಟ್ ಮಾಡ್ತಾರೆ, ತುಂಬಾ ಪಾಗಾರ ಕಲ್ಲು ಹಾಕಿ ಅದನ್ನು ಅಳದು 4 ಮೀಟರ್ ಅಂತ ಬರೆದು ಕಳಿಸೋದನ್ನ ಬಿಟ್ರೆ ಅವನ ಹತ್ರ ಏನು ರೆಕಾರ್ಡ್ ಇಲ್ಲ. ಅವ್ರ ಹತ್ರ ರೆಕಾರ್ಡ್, ಫೈರ್ ಆಫೀಸ್ ಅವರು 4 ಮೀಟರ್ ರೋಡ್ ಇದೆ ಅಂತ ಏನಾದ್ರು ರೆಕಾರ್ಡ್ ತೋರಿಸಲಿ ನಮಗೆ. ಅಲ್ಲ, ಅವನ ಪರವಾಗಿ ಯಾರೊಬ್ರು ವಾದ ಮಾಡಿದ್ರು ಪಾಪ, ಫೋನ್ ಮಾಡಿ ವಾದ ಮಾಡಿದವರು ರೆಕಾರ್ಡ್ ತೋರಿಸಲಿ ನಮಗೆ. 10 ಮೀಟರ್ ಅಂತ ಭೋಜನವರೇ ಹೇಳ್ತಾ ಇದ್ದಾರೆ, ಅವರಿಗೆ ಫೈರ್ನವರಿಗೆ ಕೊಟ್ಟಿದ್ದಾರೆ. ಭೋಜನವರಲ್ಲಿ ತಪ್ಪು ಮಾಡಿಲ್ಲ, 4 ಮೀಟರ್ ರೋಡ್ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ. ತೋರಿಸಿ, ಫೈರ್ ಆಫೀಸ್ನವರು ನಮಗೆ ತೋರಿಸಲಿ ರೆಕಾರ್ಡ್. 4 ಮೀಟರ್ ರೋಡ್ ಇದೆ ಅಂತ ಭೋಜನವರು ರೆಕಾರ್ಡ್ ಕೊಟ್ಟಿದ್ದಾರಾ? ಅವ್ರು ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದಾರೆ ಭೋಜನವರು ಅಲ್ಲಿ ತಪ್ಪಿಲ್ಲ. ಅವ್ರು ಹೇಳಿದ್ರು ನನಗೆ 10 ಫೀಟ್ ರೋಡ್ ರೈಟ್ ಮಾತ್ರ ಅಂತ. ಫೈರ್ ಆಫೀಸ್ನವರ ರಸ್ತೆಯಲ್ಲಿ ಇಳಿದು ಚರಂಡಿ ಎಳೆದು 4 ಮೀಟರ್ ಅಂತ ರೋಡ್ ಬಿಟ್ಟರೆ ಎಲ್ಲಿದೆ ರೆಕಾರ್ಡ್ ತೋರಿಸಲಿ ಫೈರ್ ಆಫೀಸ್ನವ್ರು ಇವತ್ತು ನಮಗೆ. ಫೈರ್ ಆಫೀಸರ್ಗೆ ಇದಕ್ಕೆ ಎನ್ಒಸಿ ಕೊಡಬೇಕಿತ್ತು, ಅದಕ್ಕೋಸ್ಕರ ಅದನ್ನ ಕ್ಲಿಯರ್ ಮಾಡಿಕೊಂಡಿದ್ದಾರೆ. ಇದ್ರೆ ಅವನಿಗೆ 100 ಮೀಟರ್ ರೇಡಿಯಸ್ ಅಲ್ಲಿ ಯಾವ್ದಾದ್ರು ಮನೆ ಕಾಣಿಲ್ಲ. ಯಾಕೆ 8 ಗಂಟೆಗೆ ಬಂದು ರೋಡ್ ಅಲ್ಲಿ ಇಳಿದು 1 ನಿಮಿಷ ನಾನು ಹೋಗ್ತೇನೆ ಅಂತ ಹೇಳುವಾಗ ಶಾರ್ಟ್ ಹಾಕೋಕೆ ಪುರ್ಸೋತಿಲ್ಲ. ಇಳಿದ ಒಬ್ಬ ರೋಡ್ ಟೇಪ್ ಹಾಕಿ ಹೇಳಿದ್ರೆ ಓಡಿದ್ರು, ಯಾರು ಇಲ್ಲ ಅಲ್ಲಿ. ಫೈರ್ ಆಫೀಸರ್ ಒಳಗೆ ಬಂದಿಲ್ಲ. ಬಂದಿದ್ರೆ ಅವನಿಗೆ ಮನೆ ಕಾಣುವುದಿಲ್ಲ. 100 ಮೀಟರ್ ಸ್ಕ್ವೇರ್ ಮೀಟರ್ ಅಲ್ಲಿ ಯಾಕೆ ವ್ಯಾಕೆಂಟ್ ಲ್ಯಾಂಡ್ ಝೋನ್ ಅಂತ ತೋರಿಸಿದ್ದಾನೆ. ಅದಕ್ಕೆ ನಮ್ಗೆ ರಿಪ್ಲೈ ಮಾಡಬೇಕು. ಒಂದನೇದು 4 ಮೀಟರ್ ರೋಡ್ ಇದೆ ಅಂತ ನಮಗೆ ರೆಕಾರ್ಡ್ ಕೊಡಬೇಕು ಅವರು. ಎರಡನೇದು 100 ಮೀಟರ್ ರೇಡಿಯಸ್ ಅಲ್ಲಿ ಮನೆ ಇಲ್ಲ ಅಂತ ಅವ್ರು ಸೈನ್ ಹಾಕಿ ಕೊಟ್ಟಿದ್ದಾರೆ, ನೀವು ತೋರಿಸಿದ್ರಿ, ಅದಕ್ಕೆ ನಮಗೆ ಪ್ರೂಫ್ ಮಾಡಬೇಕು. ಅವರು ಬರಲಿ, ನಮ್ಮೊಟ್ಟಿಗೆ ಜನರನ್ನು ಕರ್ಕೊಂಡು ಬರಲಿ. ಚೀಫ್ ಫೈರ್ ಆಫೀಸರ್ ಉಡುಪಿಯ ಜಯ, ಮಿಸ್ಟರ್ ಜಯ ಅವರೇ ಬನ್ನಿ, ನೀವು ಸೈಟಿಗೆ ಬನ್ನಿ. 100 ಮೀಟರ್ ರೇಡಿಯಸ್ ಅಲ್ಲಿ ಮನೆ ಇಲ್ಲ ಅಂತ ತೋರಿಸಿ ನಮಗೆ. ನಾವು ನಾಳೆನೆ ಕೊಡ್ತೇವೆ ಗ್ಯಾಸ್ ಗೋಡೌನ್ಗೆ ಲೈಸೆನ್ಸ್. ನಾವು ಹೊರಗಿಂದ ಹೋಗ್ತೇವೆ ಇಲ್ಲಿಂದ. ಅಲ್ಲ, ಮನೆಗಳನ್ನ ಅಲ್ಲಿ ಇದ್ದದ ಆ ವಾಗ್ದೇವಿಯರ ಮನೆಯನ್ನೆಲ್ಲ ಒಡೆದು ತೆಗಿತಾರೆ, ಒಡೆದು ತೆಗಿತಾರ. ಒಡೆದು ತೆಗಿತಕ್ಕಿಂತ ಇವ್ರು ಹೆಂಗೆ ತೋರಿಸಿದ್ರು, ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಹೀಗೆ ಹಸಿ ಸುಳ್ಳು ರೆಕಾರ್ಡ್ ಆಗಿ ಅಷ್ಟು ಮಾತ್ರ ಅಲ್ಲ, ಹೈಕೋರ್ಟ್ಗೆ ಅಫಿದಾವತ್ ಮಾಡಿದ್ದಾರೆ 4 ಮೀಟರ್ ರೋಡ್ ಇದೆ ಅಲ್ಲಿ ಅಂತ. ಹೇಗೆ ಮಾಡಿದ್ದಾರೆ? ಅಷ್ಟು ಮಾತ್ರ ಅಲ್ಲ, ಕ್ರೆಮಟೋರಿಯಂ ಅಂತ ಮುಂಚೆ ತೋರಿಸಿದ್ದಾರೆ. ಹೈಕೋರ್ಟ್ಗೆ ಹೇಳಿದ್ದಾರೆ ಬುರಿಯಲ್ ಗ್ರೌಂಡ್ ಅಂತ. ಯಾಕೆ ಬುರಿಯಲ್ ಗ್ರೌಂಡ್ ಅಂದ್ರೆ ಹೂತ್ ಹಾಕೊಳ್ಳೋ ಸ್ಥಳ ಅಂತ. ಯಾಕೆ ದಫನ ಭೂಮಿ ಅಂತ. ಯಾಕೆ ಅಲ್ಲಿ ಹೊಗೆ ಬರೋದಿಲ್ಲ, ಬೆಂಕಿ ಬರೋದಿಲ್ಲ ಅಂತ ತೋರಿಸಲಿಕ್ಕೆ ಬುರಿಯಲ್ ಗ್ರೌಂಡ್ ಅಂತ ಹಾಕಿದ್ದಾರೆ. ಅವರು ಅಫಿದಾವಲ್ಲಿ ಹೈಕೋರ್ಟ್ಗೆ ಕೊಟ್ಟಿದ್ದಾರೆ. ಹೈಕೋರ್ಟ್ಗೆ ಹಾಗಾದ್ರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅದರ ಮೇಲೆ ಇವರಿಗೆ ಲೋಕಾಯುಕ್ತ ಮೇಲೆ ಕೇಸ್ ಹಾಕಿದ್ದಾರೆ. ಚೀಫ್ ಫೈರ್ ಆಫೀಸರ್ ಉಡುಪಿ ಅವರೇ, ನಿಮಗೆ ಬರ್ತಾ ಇದೆ, ನಿಮ್ಮಿಂದ ಹಿಂದಿನಿಂದ ಬರ್ತಾ ಇದೆ, ನಿಮ್ಮ ಪಾಪದ ಪುಣ್ಯ ಬರ್ತಾ ಇದೆ ಹಿಂದಿನಿಂದ, ಕಾಯ್ತಾ ಇರಿ. ಎಸ್ ಶಿವರಾಮ್ ಅವರೇ, ಬೇರೆ ಯಾವ ರೀತಿಯಲ್ಲಿ ಇದಕ್ಕೆ ದಾಖಲೆಗಳನ್ನ ತೀರ್ಚಿದ್ದಾರೆ? ಬೇರೆ ಯಾವ ರೀತಿಯ ದಾಖಲೆಗಳನ್ನೆಲ್ಲ? ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಫಸ್ಟಿಗೆ FS ಡಿಪಾರ್ಟ್ಮೆಂಟ್ ಇಂದ ಅವರು ವಾಮ ಮಾರ್ಗದಿಂದ FS ಡಿಪಾರ್ಟ್ಮೆಂಟ್ಗೆ ಈ ಫೈಲ್ ಸಂಬಂಧನೇ ಇಲ್ಲ. ಅವರು ಅಲ್ಲಿಂದ ಒಂದು DC ಲೆಟರ್ ಸೈನ್ ಮಾಡಿ ಫೈರ್ಗೆ ಕಳಿಸಿ, ಫೈರ್ NOC ಕೊಡಿಸಿ, ಇದು ಯಾರಿಗೂ ಗೊತ್ತಾಗದಂಗೆ ಆಹಾರ ಇಲಾಖೆ DC ಆಫೀಸಲ್ಲಿ ಆಹಾರ ಇಲಾಖೆಯ ಆಫೀಸರು ಈ ಫೈಲ್ ಅನ್ನ ರಿಸೀವ್ ಮಾಡಿ ಅವರೇ ಒಂದು ಲೆಟರ್ ರೆಡಿ ಮಾಡಿ DCಯ ಸಹಿ ಮಾಡಿ ಫೈರ್ಗೆ ಕಳಿಸಿ, ಫೈರ್ NOC ಪಡೆದು ಯಾರಿಗೂ ಗೊತ್ತಾಗದಂಗೆ ಗ್ಯಾಸ್ ಗೋಡನ್ ಸ್ಥಳೀಯಾಡಳಿತ ಲೈಸೆನ್ಸು ಪಡೆದಾನೆ ಗ್ಯಾಸ್ ಗೋಡನ್ ಓಪನ್ ಮಾಡುವಂತ ಹುನ್ನಾರ ಮಾಡಿದ್ರು. ಗ್ಯಾಸ್ ಗೋಡನಿಗೂ ಎಷ್ಟು ಅವರು ಫೋರ್ಸಿಬಲಿ ಮಾಡಿದಾರೆ ಅಂದ್ರೆ, ಪಟ್ಟಣ ಪಂಚಾಯತ್ 4 ನೋಟಿಸ್ ಕೊಟ್ಟಿದೆ ಅವರಿಗೆ. ನಾವು ನಿಮ್ಗೆ ಕೊಟ್ಟಿರೋದು ಈ ಸದರಿ ಜಾಗದಲ್ಲಿ ಸಾಧಾರಣ ಗೋಡಾನು, ನೀವು ನಮ್ಗೆ ಗಮನಕ್ಕೆ ಬಂದಿದೆ, ಈಗಲೇ NOC ಎಲ್ಲ ಪಡೆದಿದ್ದೀರಿ, ಸಾರ್ವಜನಿಕರ ಕಂಪ್ಲೇಂಟ್ ಬಂದಿದೆ, ಗ್ಯಾಸ್ ಗೋಡನ್ ಕಟ್ತಾ ಇದ್ದೀರಿ, ನೀವು ಕೆಲಸವನ್ನ ಸ್ಥಗಿತಗೊಳಿಸಿ, ನಾವು ಮುಂದಿನ ಕಾರ್ಯಾದೇಶ ಕೊಡೋ ತನಕ ನೀವು ಕೆಲಸ ನಿಲ್ಲಿಸಬೇಕಂತ ಹೇಳಿ. ಸೊ ಇನ್ ಬಿಟ್ವೀನ್ ಇದೇ ಭೋಜಮ್ಮ ಅವರು ಪರಿಷ್ಕೃತ ನಕಾಶೆಯಂತೆ ನಮಗೆ
ಈಗಿರತಕ್ಕಂಥ ಸಾಧಾರಣ ಗೋಡನ್ನು ರದ್ದುಗೊಳಿಸಿ ನಮಗೆ ಪರಿಷ್ಕೃತ ನಕಾಶೆಯಂತೆ ಮಂಜೂರು ಮಾಡಿ ಅಂತ ಕೇಳಿದ್ದಾರೆ. Okay. ಆಗಲೂ ಕೂಡ ಪಟ್ಟಣ ಪಂಚಾಯತಿನ ಇಲಾಖೆ ಇಂಜಿನಿಯರು ಸ್ಥಳೀಯ ಇದು ಸೈಟ್ ಅನ್ನ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಗ್ಯಾಸ್ ಗೋಡನ್ ಲೈಸೆನ್ಸ್ ಕೊಡ್ಲಿಕ್ಕೆ ಬರುವುದಿಲ್ಲ ಎನ್ನುವಂತದ್ದು ವರದಿ ಕೂಡ ಪಟ್ಟಣ ಪಂಚಾಯತಿಗೆ ಕೊಟ್ಟಿದ್ದಾರೆ. Okay. ಪಟ್ಟಣ ಪಂಚಾಯತ್ ಇಲಾಖೆ ಇಂಜಿನಿಯರ್ ವರದಿಯಂತೆ ಮತ್ತು ಸಾರ್ವಜನಿಕರ ವಿರೋಧವೂ ಇಲ್ಲಿ ಇರುವುದರಿಂದ ಇಲ್ಲಿ ನಿಮ್ಗೆ ಗ್ಯಾಸ್ ಗೋಡನ್ ಲೈಸೆನ್ಸ್ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಎಂಡೋರ್ಸ್ಮೆಂಟ್ 2013ರಲ್ಲೇ ಕೊಟ್ಟಿದೆ. ಇವೆಲ್ಲವನ್ನ ಮೀರಿ ಅವರು ಪೊಲೀಸರ ಸಹಕಾರವನ್ನು ಪಡೆದು ಅಲ್ಲಿ ಪೊಲೀಸ್ ಜೀಪ್ ಅನ್ನು ತಂದು ನಿಲ್ಸ್ಕೊಂಡು Okay. ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಮಾಡುವ ಈ ಹಿಂದಿನ ಚೀಫ್ ಆಫೀಸರ್ ಮೇಬಲ್ ಮೇಡಮ್ ಅಂತ ಇದ್ರು. ಅವರು ಎಲ್ಲವನ್ನು ಅಷ್ಟು ತನಕ ಕರೆಕ್ಟ್ ಆಗಿ ಕೆಲಸ ಮಾಡಿದವರು ಕೊನೆಗೆ ಮುಂದಿನ ಕಾರ್ಯದೇಶ ಕೊಡಬೇಕು. ಅವರು ಈ ಬಿಲ್ಡಿಂಗ್ ಅನ್ನ ಒಂದ್ಸರಿ ಸ್ಟಾಪ್ ಮಾಡಿದ ನಂತರ ಮುಂದಿನ ಕಾರ್ಯದೇಶ ಕೊಡಬೇಕು. ಅವರು ಬಿಲ್ಡಿಂಗ್ ಫಿನಿಶ್ ಮಾಡ್ಬೇಕಾದ್ರೆ ಮುಂದಿನ ಕಾರ್ಯದೇಶ ಇಲ್ದೇನೆ ಈ ಭೋಜಮ್ಮ ಮೇಡಮ್ ಅವರು ತನ್ನ ಬಲದಿಂದ ಹಣ ಬಲದಿಂದಲೇ ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಸ್ಥಳೀಯಾಡಳಿತವನ್ನು ಧಿಕ್ಕರಿಸಿ ಅವರು ಕಂಪ್ಲೀಷನ್ ರಿಪೋರ್ಟ್ ಹಾಕಿ ಪಟ್ಟಣ ಪಂಚಾಯತಿಗೆ ಬಂದಾಗ ಇದೇ ನಮ್ಮ ಮೇಬಲ್ ಹಿಂದಿನ ಸಿಒ ಅವರು ಇದು ಟ್ಯಾಕ್ಸ್ ಅನ್ನು ಕೂಡ ಫಿಕ್ಸೇಷನ್ ಮಾಡ್ದೇನೆ 7/8/2013 ಡೋರ್ ನಂಬರ್ ಕೊಡ್ತಾರೆ ಸಾಧಾರಣ ಗೋಡನಿಗೆ. ಆ ದಿವಸ ಅವ್ರದ್ದು ಅಲ್ಲಿದ್ದು ಅವ್ರದ್ದು ಲಾಸ್ಟ್ ದಿವಸ ಅಲ್ಲಿಂದ ಟ್ರಾನ್ಸ್ಫರ್ ಹೋಗಿದ್ದು ಕಡೆ ದಿವಸ ಸೈನ್ ಹಾಕಿ ಹೋಗಿದ್ದಾರೆ, ಡೋರ್ ನಂಬರ್ ಕೊಟ್ಟಿದ್ದಾರೆ. ಇದೇ ಮೇಬಲ್ ಮೇಡಮು 4 ನೋಟಿಸ್ ಕೊಟ್ಟಿದ್ದಾರೆ, DC ಆರ್ಡರ್ ಮಾಡಿದ್ದಾರೆ ನೀವು ಬಿಲ್ಡಿಂಗ್ ಸ್ಟಾಪ್ ಮಾಡಿ ಅಂತ. ಅದೇ ಮೇಬಲ್ ಮೇಡಮು ಕಡೆ ದಿವಸ ಟ್ರಾನ್ಸ್ಫರ್ ಆಗಿ ಹೋಗುವ ದಿವಸ ಅದಕ್ಕೆ ಡೋರ್ ನಂಬರ್ ಕೊಟ್ಟಿದ್ದಾರೆ. ಯಾಕೆ? ಯಾವ ಬಿಲ್ಡಿಂಗ್ ಅನ್ನ DC ಅವರು ನಿಲ್ಲಿಸಬೇಕು ಅಂತ ಆಜ್ಞೆಯನ್ನ ಮಾಡಿದ್ರು, ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಅದಕ್ಕೆ ಡೋರ್ ನಂಬರ್ ಅನ್ನು ಕೊಟ್ಟು ಹೋಗಿದ್ದಾರೆ. ಅವರೇ ಕೊಟ್ಟಿದ್ದ 4 ನೋಟಿಸ್ ಸ್ಟಾಪ್ ಮಾಡಿ ಬಿಲ್ಡಿಂಗ್ ಅಂತ. ನಾವು 100 ರೂಪಾಯಿ ಸ್ಟಾಂಪ್ ಪೇಪರ್ ಅಲ್ಲಿ ಬರೆದು ಕೊಟ್ಟು ಗ್ಯಾಸ್ ಗೋಡೌನ್ ಮಾಡೋದಿಲ್ಲ ಅಂತ 4 ನೋಟಿಸ್ ಕೊಟ್ಟಿದ್ದಾರೆ. ಇವ್ರು ಬರೆದು ಕೊಟ್ರೆ ನಾನು ಗ್ಯಾಸ್ ಗೋಡೌನ್ ಮಾಡೋದಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಏನೋ ಕೊಟ್ಟಿರೋದು ನನ್ನ ವೃತ್ತಿಗೆ ಮಾಡುವಂತದ್ದು ಏನೋ ಬರೆದು ಕೊಟ್ಟಿದ್ದಾರೆ, ಅದು ನಮ್ಗೆ ಸಂಬಂಧ ಇಲ್ಲ. ಅದು CEO ನೋಡುವುದು, ಮೇಬಲ್ ಮೇಡಮ್ ಅವರು ನೋಡ್ಬೇಕಿತ್ತು ಕೊಡುವ ಮುಂಚೆ ನಾನು ಏನು ನೋಟಿಸ್ ಕೊಟ್ಟಿದ್ದೇನೆ ಮುಂಚೆ ಅಂತ. ಅವರ ನೋಟಿಸನ್ನೇ ಉಲ್ಟಾ ಮಾಡಿ ಲಾಸ್ಟಿಗೆ ಡೋರ್ ನಂಬರ್ ಕೊಟ್ಟಿದ್ದಾರೆ. ಯಾಕೆ? ಅಲ್ಲ, ಈ ರೀತಿಯ ಒಂದು ಭ್ರಷ್ಟಾಚಾರವನ್ನ ಮಾಡುವಂತ ಅಧಿಕಾರಿಗಳನ್ನ ಬಹುವಚನದಲ್ಲಿ ಕರೆಯೋದಕ್ಕೆ ನನಗಂತೂ ಮನಸ್ಸು ಬರ್ತಾ ಇಲ್ಲ. ಇನ್ನು ಆ ಮನುಷ್ಯ ಹೇಳಿದ ಇಲ್ಲಿ ರಾಜಕೀಯ ನಡೀತಾ ಇದೆ. ರಾಜಕೀಯ ಎಲ್ಲಿ ನಡೀತಾ ಇದೆ? ಜಿಲ್ಲಾಧಿಕಾರಿಯವರ ಮುಂದೆ ಇಡೀ ಒಂದು ಪಟ್ಟಣ ಪಂಚಾಯತ್ನ ಸರ್ವ ಸದಸ್ಯರು ಹೋಗಿ ಮನವಿಯನ್ನ ಕೊಟ್ಟಂತ ಒಂದು ಘಟನೆ ಕೂಡ ನಡೆದಿದೆ ಅಂತ ಅನಿಸ್ತಾ ಇದೆ ನನಗೆ. ಆ ಮನುಷ್ಯರಿಗೆ ನನ್ನದು ಒಂದು ಆನ್ಸರ್ ಇದೆ. ಯಾರು ಹೆಸರು ನನಗೆ ಅವರು ಹೇಳಲಿಲ್ಲ, ತಿಳಿಸಲಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ನಾನು ಅವರಿಗೆ ಒಂದು ಹೇಳ್ತಾ ಇದ್ದೇನೆ, ಹೆಚ್ಚಿನ ಕಡೆ ಗ್ಯಾಸ್ ಗೋಡೌನಲ್ಲಿ ಹತ್ತಿರದಲ್ಲಿ ಮನೆ ಇರ್ಬೋದು, ಆದರೆ ಆ ಮನೆಯಲ್ಲಿ ನಂತರ ಬಂದದ್ದು. ಫಸ್ಟಿಗೆ ಗ್ಯಾಸ್ ಗೋಡೌನ್ ಆಗಿರ್ತದೆ, ಅಲ್ಲಿ ನಂತರ ಮನೆಗಳು ಬಂದಿರ್ತದೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲಿ ಅವರಿಗೆ ಮೋಸ ಮಾಡಿ ಇವರು ಮಾಡಿದ ಹಾಗೆ ಈಗ ಇಲ್ಲಿ ಸಹ ಹಾಗೆ ಬರ್ತಾ ಇತ್ತು. ನಾವು ನಮಗೆ ಗೊತ್ತಿಲ್ಲದೆ, ನಮಗೆ ಈ ವಿಷಯಗಳೆಲ್ಲ ಗೊತ್ತಿಲ್ಲದೆ ನಾವು ಸುಮ್ಮನೆ ಕೂತ್ಕೊಳ್ಳೋದು. ಇಲ್ಲಿ ಸಹ ಗ್ಯಾಸ್ ಗೋಡೌನ್ ಬರ್ತಾ ಇತ್ತಿತ್ತು. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು ಹೇಗೆ? ಹೇಳಿ, ಏನು ಅನಿಸ್ತಾ ಇದೆ ಈ ವಿಚಾರದ ಬಗ್ಗೆ? ಅಲ್ಲ, ಈ ವಿಚಾರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 2004ರ ಗ್ಯಾಸ್ ಗೋಡನಿನ ರೂಲ್ಸಿನ ಪ್ರಕಾರ ಒಂದು ಗ್ಯಾಸ್ ಗೋಡನ್ ಮಾಡ್ಬೇಕಾದ್ರೆ ಯಾವ್ಯಾವ್ದು ಪ್ರಾಧಿಕಾರ ಒಂದು ರೂಲ್ಸ್ ಮಾಡ್ತದೆ. ಒಂದು ವಿಚಾರ ಹೇಳ್ಬೇಕಂದ್ರೆ, ಒಂದು ಮನೆ ಕಟ್ಟುವಾಗ ಟಾಯ್ಲೆಟ್ ಹೊಂಡ ಮಾಡ್ಬೇಕಾದ್ರೆ ಅಲ್ಲೊಂದು ರೂಲ್ಸ್ ಇದೆ. ಬೇರೆಯವರ ಮನೆಯ ಒಂದು 20-30 ಫೀಟ್ ನಂತರ ಟಾಯ್ಲೆಟ್ ಹೊಂಡ ಮಾಡ್ಬೇಕನ್ನೋದು ರೂಲ್ಸ್. ಆ ರೂಲ್ಸ್ ಪ್ರಕಾರ ಮಾಡಿದ್ರೆ, ಅದಕ್ಕಿಂತ ಮೀರಿ ಮಾಡಿದ್ರೆ ಕೊಡ್ಬಾರ್ದು. ಆದ್ರೆ ರೂಲ್ಸ್ ಗಿಂತ ದಾಟಿ ಇದ್ರೆ ಕೊಡ್ಬೇಕು. ಅಂದ್ರೆ 20-30 ಫೀಟ್ ನಂತರ ಇದ್ರೆ ಕೊಡ್ಬೇಕು. ಹಾಗೆ ಈ ಗ್ಯಾಸ್ ಗೋಡನ್ ಕೂಡ ಸರ್ಕಾರಿ ನಿಯಮದ ಪ್ರಕಾರ 9 ಮೀಟರ್ ಸುತ್ತಳತೆ ಮೇಲಿದೆ. ಸದ್ಯ ಹೇಳುವ ಪ್ರಕಾರ ಮಾನ್ಯ ಶಿವರಾಮ್ರವರು ಹೇಳ್ತಾ ಇದ್ದಾರೆ, ಆಚೀಚೆಗೆಲ್ಲ ಮನೆಗಳಿವೆ, ರೆಸಿಡೆಂಟಲ್ ಏರಿಯಾ ಅಂತ. ಎಲ್ಲಿ ಉಡುಪಿ ಜಿಲ್ಲೆಯ ಎಲ್ಲಾ ಕಡೆಯೂ ಕೂಡ ಗೋಡನ್ ಇರುವಂತದ್ದು ಅವ್ರ ಗಮನಕ್ಕೂ ಬಂದಿರಬಹುದು. ಈ ಹಿಂದೆ ಇರುವ ಗೋಡನ್ ಕೂಡ SC/ST ಕಾಲೋನಿಯ ಪರಿಶಿಷ್ಟ ಪಂಗಡದ ಕಾಲೋನಿಯ ಮಧ್ಯೆ ಇದೆ. ಅದ್ರ ಸುತ್ತಮುತ್ತ ಈಗಾಗಲೇ ಸಾಧಾರಣ 50 ಮನೆಗಳಿತ್ತು, ಸಾಧಾರಣ 10 ವರ್ಷದಿಂದ. ಈಗ ಕಟ್ಟಿರೋ ಗೋಡನ್ ಸುತ್ತಮುತ್ತ ಸಾಧಾರಣ 20 ಮನೆ ಒಳಗಡೆ, 20 ಮನೆ ಇಲ್ಲ, 25 ಮೀಟರ್ ಅಂತರದಲ್ಲಿ. ಸರ್ಕಾರಿ ಆದೇಶ ಏನ್ ಹೇಳ್ತದೆ ಕೇಳಿದ್ರೆ, ಗೋಡನ್ ಸುತ್ತಮುತ್ತ ಒಂದು ಲಿಮಿಟ್ ಇದೆ 9 ಮೀಟರ್ ಆಚೆಗೆ. ಆದ್ರೆ ಈಗ ಈ ಗ್ಯಾಸ್ ಗೋಡನ್ ಕಟ್ಟಿರೋದು ಅಂತರವೇ 15 ಮೀಟರ್ಗಿಂತ ಜಾಸ್ತಿ ಇದೆ. ಇವರ ಆಕ್ಷೇಪ ಯಾಕೆ ಅನ್ನೋದು ಪ್ರಶ್ನೆ ನಮ್ದು. ಅಲ್ಲ, ಧನ್ಯವಾದಗಳು. ಈ ಪ್ರಶ್ನೆ ನಾನು ಕೇಳ್ತೇನೆ. ಎಸ್, ಓಕೆ. ಅವ್ರು ಹೇಳ್ತಾ ಇದ್ದಾರೆ, ಈಗ ಇರುವಂತ ಏನು ಭೋಜಮ್ಮನವರ ಗೋಡೌನ್ ಇದೆ, ಅಲ್ಲಿ ಕೂಡ ಮನೆಗಳಿವೆ. ಈ ಒಂದು ಗೋಡೌನಿಗೆ ಯಾಕೆ ನಿಮ್ಮ ಆಕ್ಷೇಪ? ಅಲ್ಲಿ ಅವ್ರು ಹೇಳ್ತಾ ಇರುವ ಹಾಗೆ ಒಂದು 20 ಮನೆಗಳು ಕೂಡ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಆಕ್ಷೇಪವನ್ನು ವ್ಯಕ್ತ ಮಾಡ್ತಾ ಇದ್ದೀರಿ? ಅವರು ಏನು ಮಾತಾಡ್ತಾ ಇದ್ದಾರೆ, ಗ್ಯಾಸ್ ರೂಲ್ಸ್ 2004 ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಹಾಶಯರೇ, ಗ್ಯಾಸ್ ರೂಲ್ಸ್ 2004
ಪೀಸ್ ಮೀಲ್ ನೀವು ಓದಬೇಡಿ, ಇಡಿಯಾಗಿ ಓದಿ. ನಾನು ಹೇಳ್ತೇನೆ 9 ಮೀಟ್ರ್ ಅದು ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟು, ಗ್ಯಾಸ್ ಸಿಲಿಂಡರ್ ಸ್ಟೋರೇಜ್ ಮಾಡೋದು ಮತ್ತು ವ್ಯಾಕೆಟ್, ಅದಕ್ಕೆ ಬಫರ್ ಝೋನ್ ಅಂತ ಹೇಳ್ತಾರೆ. ಅದೇ ಗ್ಯಾಸ್ ರೂಲ್ಸಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಫೈರ್ ಸೋರ್ಸ್ ಇರಬಾರ್ದು. ಮತ್ತೆ ಏನು ಹೇಳ್ತಾರೆ, ನಾನು ಇಂಗ್ಲೀಷಲ್ಲಿ ಬರ್ದಿದ್ದೆ, ಹೇಳಿದೆ, ದಿ ಪ್ರೊಪೋಸ್ಡ್ ಪ್ರಿಮೈಸಸ್ ಶುಡ್ ಹ್ಯಾವ್ ಪ್ರಾಪರ್ ಆಕ್ಸೆಸ್ ಆ್ಯಂಡ್ ಅಪ್ರೋಚ್ ಫಾರ್ ದಿ ಪರ್ಪಸ್ ಆಫ್ inspection, firefighting and rescue operation, movement of fire tenders, etc. Next point is the proposed site should no way interfere or bring legal confrontation with other acts and rules administered by the central government, state government, local authority, etc. and in no way adversely affect the public interest. ಇಲ್ಲಿ ನಾವು ಅದನ್ನೇ ಸಾರ್ವಜನಿಕ ಹಿತಾಸಕ್ತಿಗೆ ಸಮಸ್ಯೆ ಆಗಬಾರದು ಮತ್ತು ಯಾವುದೇ ರೀತಿಯ ಅಗ್ನಿ ಅನಾಹುತಗಳು ಸಂಭವಿಸಿದ್ರೆ ಅಲ್ಲಿ ರಕ್ಷಣಾ ಕಾರ್ಯ ಮಾಡುವಂತ ಒಂದು ಅವಕಾಶ ಇರಬೇಕು ಅನ್ನುವಂಥದ್ದನ್ನ ಅದು ಹೇಳ್ತದೆ. ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ಸಣ್ಣ ವಿರಾಮದ ನಂತರ ಗೋದಾಮು ಗಲಾಟೆ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.